ತೆಂಕಯರ್ಮಾಳ್ ತೊಟ್ಟಂ ಪ್ರದೇಶದ ಕೃಷಿ ಚಟುವಟಿಕೆ ನಡೆಸಿದ 16 ಎಕರೆ ಕೃಷಿ ಭೂಮಿ ಯುಪಿಎಸ್ಎಲ್ ಕಂಪನಿಯ ನಿರ್ಲಕ್ಷ್ಯದಿಂದ ಮುಳುಗಡೆಗೊಂಡಿದ್ದು ರೈತರು ಕಂಗಾಲಾಗಿದ್ದಾರೆ. ಎಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನ ವಿರೋಧದ ನಡುವೆಯೂ ಅಸ್ತಿತ್ವಕ್ಕೆ ಬಂದ ಈ ಕಂಪನಿಯ ಪೈಪ್ಲೈನ್ ತೆಂಕಯರ್ಮಾಳಿನ ತೊಟ್ಟಂ ಬಳಿ ಸಮುದ್ರಕ್ಕೆ ಸಂಪರ್ಕ ಹೊಂದಿದ ಬಳಿಕ ಆ ಭಾಗದ ಕೃಷಿಕರು ಸಂಕಷ್ಟ ಅನುಭವಿಸುತ್ತಿದ್ದಾರೆ. ಈ ಪ್ರದೇಶದ ಮಳೆ ನೀರು ಸಮುದ್ರ ಸೇರಲು ಈ ಪೈಪ್ಲೈನ್ ಕಾಮಗಾರಿಯಿಂದ ತೊಡಕಾಗಿದೆ. ಈ ಬಗ್ಗೆ ಆರಂಭದ ದಿನಗಳಲ್ಲಿ ಕಂಪನಿಯ ಗಮನಕ್ಕೆ ತಂದಾಗ ಸ್ಪಂದಿಸುತ್ತಿದ್ದ ಕಂಪನಿ ನೀರು ಸರಾಗವಾಗಿ ಹರಿದು ಹೋಗಲು ಪೂರಕ ವ್ಯವಸ್ಥೆ ಮಾಡುತ್ತಿದ್ದು ಇತ್ತೀಚಿನ ದಿನಗಳಲ್ಲಿ ರೈತರ ಕೂಗಿಗೆ ಮನ್ನಣೆ ನೀಡದ ಕೃಷಿಕರ ಹೊಟ್ಟೆಗೆ ಹೊಡೆತ ನೀಡಿದೆ. ಈ ಬಗ್ಗೆ ಸ್ಥಳೀಯ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂಬುದಾಗಿ ಸ್ಥಳೀಯರು ಆರೋಪಿಸಿದ್ದಾರೆ. ಕಳೆದ 5 ದಿನಗಳಿಂದ ನೀರು ಕೃಷಿ ಭೂಮಿಯಲ್ಲಿ ನಿಂತಿದ್ದರಿಂದ ಸಹಸ್ರಾರು ರೂಪಾಯಿ ಖರ್ಚು ಮಾಡಿ ನಡೆಸಿದ ಕೃಷಿ ಚಟುವಟಿಕೆ ನಾಶವಾಗಿ ಹೋಗುವಂತಾಗಿದೆ ಎಂಬುದಾಗಿ ಬೇಸರ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯತ್ ಸದಸ್ಯ ಕಿಶೋರ್ ಅವರು ಮಾತನಾಡಿ, ಕಂಪನಿಯ ನಿರ್ಲಕ್ಷ್ಯದಿಂದ ಇಲ್ಲಿ ಸಮಸ್ಯೆ ಉದ್ಭವಗೊಂಡಿದೆ. ಕೃಷಿ ಚಟುವಟಿಕೆಯೇ ವಿರಳವಾಗುತ್ತಿರುವ ಈ ಕಾಲಘಟ್ಟದಲ್ಲಿ ಮಾಡಿದ ಕೃಷಿಯು ಈ ರೀತಿ ಯಾರ ನಿರ್ಲಕ್ಷ್ಯಕ್ಕೆ ಬಲಿಯಾದರೆ ಕೃಷಿ ಚಟುವಟಿಕೆ ಮಾಡಲು ಯಾರು ಮುಂದೆ ಬರುತ್ತಾರೆ? ಇವರಿಗಾದ ನಷ್ಟವನ್ನ ಭರಿಸುವವರು ಯಾರು? ಈ ಬಗ್ಗೆ ಜಿಲ್ಲಾಡಳಿತ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ಗ್ರಾಮದ ಈ ಒಂದು ತೊಟ್ಟಂ ಪ್ರದೇಶದಲ್ಲಿ ಮಳೆ ನೀರಿನ ತೋಡಿನಿಂದ ಮಳೆ ನೀರು ಹಾದು ಹೋಗುವ ಸಮುದ್ರಕ್ಕೆ ಹಾದು ಹೋಗುವ ತೋಡು ಪ್ರತಿ ವರ್ಷ ಕೂಡ ಈ ನಾಗಾರ್ಜುನ ಯುಪಿಎಸ್ಎಲ್ ಅವರ ಪೈಪ್ಲೈನ್ನಿಂದಾಗಿ ಅದನ್ನು ತೆರೆದು ಕೊಡುವ ಕೆಲಸವನ್ನು ಪ್ರತಿ ವರ್ಷ ಮಾಡ್ತಿದ್ರು. ಆದರೆ ಈ ವರ್ಷ ಈವರೆಗೆ ಅದು ಓಪನ್ ಮಾಡದಿದ್ದರಿಂದ ಈ ಭಾಗದ ಕೃಷಿ ಭೂಮಿಗೆ ನೀರು ನಿಂತು ಬೆಳೆ ನಾಶವಾಗುವುದರಲ್ಲಿದೆ. ಹಾಗೂ ಇಲ್ಲಿ ಸುತ್ತಮುತ್ತಲಿನ ಜನರ ಮನೆಗಳಿಗೂ ನೀರು ಬರುವ ಪರಿಸ್ಥಿತಿ ಇದ್ದು ತೊಂದರೆಯಲ್ಲಿದ್ದಾರೆ. ಆದ್ದರಿಂದ ಆದಷ್ಟು ಬೇಗನೆ ಯುಪಿಎಸ್ಎಲ್ನವರು ಈ ಒಂದು ತೋಡನ್ನು ತೆಗೆದು ಸಮುದ್ರಕ್ಕೆ ನೀರು ಸರಾಗವಾಗಿ ಹಾದು ಹೋಗುವಂತೆ ಮಾಡಬೇಕಾಗಿ ಈ ಗ್ರಾಮಸ್ಥರ ಪರವಾಗಿ ವಿನಂತಿಸ್ತಾ ಇದ್ದೇವೆ. ನೀವು ಇದನ್ನು ಗಮನಕ್ಕೆ ತಂದಿದ್ದೀರಿ ಯುಪಿಎಸ್ಎಲ್ ಅದು? ಈಗಾಗಲೇ 2-3 ದಿವಸದಿಂದ ಯುಪಿಎಸ್ಎಲ್ ಅವರ ಗಮನಕ್ಕೆ ತರ್ತಾ ಇದ್ದೇವೆ. ಅವರು ಈಗ ಮತ್ತೆ ಬರ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ, ಮಾಡಿಕೊಡ್ತಾರೆ ಅಂತ ಹೇಳ್ತಾರೆ. ಆದರೆ ಇವತ್ತು 3ನೇ ದಿನ ಈವರೆಗೂ JCB ಇಂದ ಆ ಕೆಲಸವನ್ನು